ಎಸ್ ವೀಕ್ಷಕರೇ, ಸ್ಪಂದನ ವಾಹಿನಿ ಅರ್ಪಿಸುತ್ತಿರುವಂಥ ಕ್ಲಬ್ ಆಫ್ ದ ವೀಕ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಪ್ರತಿ ವಾರ ಒಂದೊಂದು ಕ್ಲಬ್ ಒಂದಿಗೆ ಚರ್ಚೆ, ಅವ್ರು ಮಾಡ್ತಾ ಇರುವಂಥ ಕೆಲಸಗಳ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ತಾ ಇರ್ತೀವಿ. ಕಳೆದ ವಾರ ನಿಮ್ಮ ಮುಂದೆ ಪವರ್ಫುಲ್ ಟೀಮ್ ಒಂದು ಬಂದಿತ್ತು. 3 ಮಹಿಳಾ ಮಣಿಯರು ಬಂದಿದ್ದರು. ಅವ್ರು ಮಾಡ್ತಾ ಇರುವಂಥ ವಿಮೆನ್ ಎಂಟರ್ಪ್ರಿನರ್ಶಿಪ್, ಅದೇ ರೀತಿ ಎಂಪವರ್ಮೆಂಟ್ ಬಗ್ಗೆ ಮಾತಾಡಿದರು. ಈ ವಾರ ಮಣಿಪಾಲಿನ ಮತ್ತೊಂದು 3 ಮಹಿಳೆಯರ ಒಂದು ಟೀಮ್, ಮಣಿಪಾಲ್ ಮಹಿಳಾ ಸಮಾಜ್ ನಿಮ್ಮ ಮುಂದೆ ಇದೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಾವು ಪ್ರತಿ ವಾರ ಒಂದೊಂದು ಕ್ಲಬ್ಬನ್ನು ಈ ಸ್ಪಂದನ ವಾಹಿನಿಯ ಒಂದು ಸ್ಟುಡಿಯೋಗೆ ಕರಿತೇವೆ. ಸ್ಟುಡಿಯೋಗೆ ಕರೆದು ಅವ್ರು ಮಾಡ್ತಾ ಇರುವಂಥ ಕೆಲಸಗಳು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಕಳೆದ ವಾರ ನಮ್ಮೊಂದಿಗೆ ಪವರ್ ಅಂತ ಒಂದು ಟೀಮ್ ಇತ್ತು. ಅವರು ವಿಮೆನ್ ಎಂಪವರ್ಮೆಂಟ್ ಮೇಲೆ, ಎಂಟರ್ಪ್ರಿನರ್ಶಿಪ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ತಾವು 1962ರಿಂದ ಈ ಒಂದು ಮಹಿಳಾ ಸಮಾಜ್, ಮಣಿಪಾಲ್ ಮಹಿಳಾ ಸಮಾಜನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಅದರಲ್ಲಿ ಹಲವಾರು ಮೆಂಬರ್ಸ್ಗಳಿದ್ದಾರೆ. ನಿಮ್ಮೊಂದಿಗೆ ಇನ್ನಷ್ಟು ಚರ್ಚೆ ಮಾಡಬೇಕು. ಅದಕ್ಕಿಂತ ಮುನ್ನ ನಿಮ್ಮಲ್ಲಿ ಇರುವಂಥವರ ಒಂದು ಪರಿಚಯ ಮಾಡ್ಕೊಳ್ಳೋಣ. ಇದರ ಅಧ್ಯಕ್ಷರಾಗಿ ತಾವಿದ್ದೀರಿ. ತಮ್ಮ ಒಂದು ಪರಿಚಯ ಹೇಳಿ ಮೇಡಮ್. ನಾನು ಮಿಸಸ್ ಲಕ್ಷ್ಮೀ ಶಿವಶಂಕರನ್, ದಿಸ್ ಇಯರ್ಸ್ 2018 ಪ್ರೆಸಿಡೆಂಟ್. 2018 ಪ್ರೆಸಿಡೆಂಟ್. ಸೆಕ್ರೆಟರಿ ಆಗಿದ್ದೀರಿ? ನಾನು ಸೆಕ್ರೆಟರಿ ಆಗಿದ್ದೇನೆ. ಲತಾ ಭಟ್ ಅಂತ ನನ್ನ ಹೆಸರು. ಈ ವರ್ಷಕ್ಕೆ ನಾನು ಲಕ್ಷ್ಮೀ ಶಿವಶಂಕರ್ನೊಟ್ಟಿಗೆ ಸೆಕ್ರೆಟರಿ ಆಗಿದ್ದೀರಿ. ನಾನು ಸರೋಜಾ ಆಚಾರ್ಯ ಅಂತ. ನಾನು ಕ್ಲಬ್ ಸೇರಿ ತುಂಬಾ ವರ್ಷ ಆಗಿದೆ, ಅಟ್ಲೀಸ್ಟ್ 23 ಇಯರ್ಸ್ ಆಗಿದೆ. ಸೀನಿಯರ್ ಮೋಸ್ಟ್ ಮೆಂಬರ್ ನಮ್ಮ ಮುಂದೆ ಇದೆ. ಹೌದು. ಹಾಗಾಗಿ ಪ್ರೆಸಿಡೆಂಟ್ಸ್ ಆಗಿದ್ದೇನೆ, ಸೆಕ್ರೆಟರಿ ಕೂಡ ಆಗಿದ್ದೇನೆ, ಟ್ರೆಷರರ್ಸ್ ಆಗಿದ್ದೇನೆ. ಬೇರೆ ಬೇರೆ ಜವಾಬ್ದಾರಿಗಳಲ್ಲಿ ಕೆಲಸ ಮಾಡಿದಿರಿ. ಎಸ್ ಮೇಡಮ್. ಈ ಒಂದು ಕಾರ್ಯಕ್ರಮದ ಉದ್ದೇಶ ಕ್ಲಬ್ ಆಫ್ ದ ವೀಕ್ ಎಂಬಂತ ಕಾರ್ಯಕ್ರಮ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಕ್ಲಬ್ಸ್ಗಳು, ಹಲವಾರು NGOsಗಳು ಕೆಲಸ ಮಾಡ್ತಾ ಇದೆ. 1600ಕ್ಕಿಂತ ಮಿಕ್ಕಿ ರಿಜಿಸ್ಟರ್ಡ್ ಬಾಡೀಸ್ಗಳು ನಮ್ಮ ಈ 2 ಪ್ರದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅಷ್ಟೂ ಕ್ಲಬ್ಸ್ಗಳನ್ನು ಒಂದು ಸಿಂಗಲ್ ಪ್ಲಾಟ್ಫಾರ್ಮಿಗೆ ತರಬೇಕು, ಅವರೊತ್ತಿಗೆ ಚರ್ಚೆ ಮಾಡಬೇಕು, ಅವ್ರು ಮಾಡ್ತಾ ಇರುವಂಥ ಒಳ್ಳೆ ಕೆಲಸಗಳಿಗೆ ಶ್ಲಾಘಿಸಬೇಕು ಅನ್ನೋಂಥ ಉದ್ದೇಶದಿಂದ ಈ ಒಂದು ಕ್ಲಬ್ ಆಫ್ ದ ವೀಕ್ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಮೊದಲಿಗೆ ನಿಮ್ಮ ಅಧ್ಯಕ್ಷರ ಹತ್ರ ಕೇಳಬೇಕು, ನಿಮಗೆ ಹೇಗೆ ಈ ಒಂದು ಮಣಿಪಾಲ್ ಮಹಿಳಾ ಸಮಾಜಕ್ಕೆ ಒಂದು ಜಾಯಿನ್ ಆಗುವಂಥ ಒಂದು ಅವಕಾಶ ಸಿಕ್ತು? ಅದೇ ರೀತಿ ಯಾಕೋಸ್ಕರ ಮಣಿಪಾಲ್ ಮಹಿಳಾ ಸಮಾಜಕ್ಕೆ ನೀವು ಜಾಯಿನ್ ಆದ್ರಿ ಅಂತ? I am here for the last 35 years. Right. And it's 20 years since I have joined this club. So I was actually inspired, I can tell. I was inspired by the current senior most lady, Mrs. Sumalini Shetty. Okay. So I had attended one program which was conducted by that year's president and secretary. They had a very nice cookery program. Right. They were conducting for nearly for 1 week. It was a 1-week program. So I just participant, I registered in that, and I was there throughout the program. And at that time I had the chance to interact with this madam called Sumalini Shetty. She really inspired me. Seeing my my interaction with the other lady, she told, you are really fit for this, you must join, you can definitely bring out whatever talent you have, you must join, Amma. She was very nice to me. The way she motivated me, the way she spoke to me, I was really motivated. The next year I registered myself. So the one lady inspired the other. Yes, and yes, that's yes. how this I'm really thankful to that madam, Sumalini Shetty. To the secretary, when did you join and ಯಾವಾಗ ಜಾಯಿನ್ ಆದ್ರಿ? ನಾನು ಇವಾಗಲೇ ಇನ್ನು 5 ವರ್ಷದ ಮಗು ಸಮಾಜದಲ್ಲಿ. 5 ವರ್ಷ ಆಯ್ತಷ್ಟೇ. ಸೊ ಜಾಸ್ತಿ ಏನು ಅನುಭವ ಇಲ್ಲ, ಆದರೆ ಈ 5 ವರ್ಷಗಳಲ್ಲಿ ನಾನು ತುಂಬಾ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದೇನೆ. ಸ್ಪೆಷಲಿ ದ ಕೈಂಡ್ ಆಫ್ ಫೆಲೋಶಿಪ್ ದಟ್ ವಿ ಹ್ಯಾವ್, ಇಟ್ಸ್ ರಿಯಲಿ ವೆರಿ 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 ಇನ್ಸ್ಪೈರಿಂಗ್ ಆ್ಯಂಡ್ ಎವ್ರಿಬಡಿ ಇಸ್ ವೆರಿ ಎಂಥೂಸಿಯಾಸ್ಟಿಕ್. ಐ ಹವ್ ಹರ್ಡ್ ಎಂಥೂಸಿಯಾಸಮ್ ಇಸ್ ಲೈಕ್ ವೈಲ್ಡ್ ಫೈರ್, ಇಟ್ ಈಸ್ ಕಂಟೇಜಿಯಸ್ ಅಂತ. ಹಾಗೆ ಅಲ್ಲಿ ಹೋದರೆ ನಾವು ಕೂಡ ಅಷ್ಟೇ ಎಂಥೂಸಿಯಾಸ್ಟಿಕ್ ಆಗಿರ್ತೇವೆ. ಎಲ್ಲ ಥರದ ಫನ್, ಎಲ್ಲ ಥರದ್ದು ಇರುತ್ತೆ. ವಿ ಕಾಲ್ ಪೀಪಲ್ ಫಾರ್ ಟಾಕ್ಸ್ ಅಂಡ್ ಆಲ್ಸೋ ದಟ್ಸ್ ವೆರಿ ಎಜುಕೇಟಿವ್ ಆಲ್ಸೋ. ಆದ್ರಿಂದ ಎಲ್ಲ ರೀತಿಯಿಂದ ನಾನು ಪ್ರತಿಯೊಂದು ವರ್ಷ ತುಂಬಾ ಎಂಜಾಯ್ ಮಾಡಿದ್ದೇನೆ, ತುಂಬಾ ಖುಷಿಯಾಗಿದೆ. ಎಸ್ ಮೇಡಮ್, ತಮ್ಮ ಅಭಿಪ್ರಾಯ ಯಾವ ರೀತಿ ಮಹಿಳಾ ಸಮಾಜಕ್ಕೆ ತಾವು ಜೋಡಿಸ್ಕೊಂಡ್ರಿ? ಅದೇ ನಾನು 96ನಲ್ಲಿ ಜಾಯಿನ್ ಆಗಿದ್ದೇನೆ. ಟಿಲ್ ದೆನ್ ನಾನೊಂದು ಹಳ್ಳಿಯಲ್ಲಿದ್ದೆ. ಸೊ ಹಳ್ಳಿಯಿಂದ ಮಣಿಪಾಲಕ್ಕೆ ಬಂದ ಕೂಡಲೇ ನನಗೆ ಸುದ್ದಿ ಬಂತು, ಪದ್ಮರಾವ್ ಅವರೊಂದು ಮಹಿಳಾ ಸಮಾಜ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಸೊ ಅಲ್ಲಿ ಮೇಡಮ್ ಹರ್ಸೆಲ್ಫ್, ನಾನೊಮ್ಮೆ ಚೆಕಪ್ಪಿಗೆ ಹೋದಾಗ ಮೇಡಮ್ ಹರ್ಸೆಲ್ಫ್ ಟೋಲ್ಡ್ ಮಿ, ವೈ ಡೋಂಟ್ ಯು ಜಾಯಿನ್ ದ ಸಮಾಜ್ ಅಂತೇಳಿ. ಅಲ್ಲಿ ಮತ್ತೆ ನನ್ನ ಜರ್ನಿ ಟು ದ ಸಮಾಜ್ ಸ್ಟಾರ್ಟ್ ಆಯಿತು.
Great. ಮತ್ತೆ ರಿಯಲಿ ಐ ಸ್ಟಾರ್ಟೆಡ್ ಎಂಜಾಯಿಂಗ್. ಯಾಕೆಂದರೆ ಜಸ್ಟ್ ನಮ್ಮದೊಂದು ಗ್ರೂಪ್ ಅಲ್ಲ, ವಿ ಹ್ಯಾವ್ ಆ್ಯಕ್ಟಿವಿಟೀಸ್. ಯಾರಿಗೆ ಡಾನ್ಸ್ ಮಾಡ್ಲಿಕ್ಕೆ ಗೊತ್ತುಂಟ ದೇ ಗೋ ಅಂಡ್ ಡಾನ್ಸ್, ಯಾರಿಗೆ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಗೊತ್ತುಂಟ ದೇ ಕ್ಯಾನ್ ಆ್ಯಕ್ಟ್. ಇಟ್ಸ್ ಎ ಪ್ಲ್ಯಾಟ್ಫಾರ್ಮ್ ಟು ಎಕ್ಸಿಬಿಟ್ ಯುವರ್ ಟ್ಯಾಲೆಂಟ್. ಅಟ್ ದ ಸೇಮ್ ಟೈಮ್ there are opportunities where you can do some charity also. Yes. ವೀಕ್ಷಕರೇ, ಈಗ ಮಾತಾಡಿರೋ ಹಾಗೆ ಮಣಿಪಾಲ್ ಮಹಿಳಾ ಸಮಾಜ ಅಂತ ಹೇಳಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಬರ್ಬೋದು, ಅವರು ಇಷ್ಟು ಮಹಿಳೆಯರು ಸೇರಿಕೊಂಡು ಅವರವರ ಟ್ಯಾಲೆಂಟನ್ನು ಎಲ್ಲರ ಮುಂದೆ ಇಡ್ಲಿಕ್ಕೋಸ್ಕರ ಒಂದು ಚಿಕ್ಕ ಸಮಾಜವನ್ನು ಮಾಡಿದ್ದಾರೆ ಅಂತೇಳಿ. ಆದರೆ ನಿಮಗೆ ನೆನ್ಪಿಡ್ಕೋಬೇಕು, ಖಾಲಿ ಒಂದು ಅವರ ಕಾರ್ಯಕ್ರಮ ಮಾತ್ರ ಅಲ್ಲ, ಬೇರೆ ಬೇರೆ ಶಾಲೆಗಳಿಗೆ ಅವರು ಕೊಟ್ಟಿರುವಂಥ ಡೊನೇಷನ್ ಆಗಲಿ, ಅದೇ ರೀತಿ ಅವರು ಹಲವಾರು ಕಾರ್ಯಕ್ರಮಗಳನ್ನು ಸಮಾಜಮುಖಿಯಾಗಿ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕು. Yes, madam. When it comes to charity, let me ask the president first. When it comes to charity, what are the charitable activities which you have done till now? See, I have been a secretary as also a joint secretary. Right. So once when Sadhana Kini was the secretary, president, I was the joint secretary, and she has done to the charity to the institutions like Spandana and Manasa. I have been with her. And as a president this year, I take this opportunity to highlight that we had we have been blessed by God to contribute to this Kerala this floods. Relief funds. Yes, and then for Kodagu we were able to give. And there is a small unknown school called Hanuman Garage, Anganwadi. There they told that they don't have proper drinking water facilities, so we were able to provide a nice syntax tank for that. Apart from that, we have the final we are providing insulin for five juvenile diabetics, and who belong to very poor families. Right. And there is another school called Saraswati School where we are also providing library shelf with so many library books for the children to read. So these are, and there are many more activities. If we start telling, then probably every year, even last year it was contribution to the same diabetic society, the fridge where they can keep this insulin which is preserved. Then there was once they called one mentally retarded family, they were provided money for that. Then sewing machines were given. I remember giving cyclones. There were so many every year there we find out people who are really in need of things. Right. And this happened throughout the year, like during Founders Day it happens during this annual day. How do you select the needy? Is it an application based or some member would no, that's what see our one thing what is very unique about our Mahila Samaj is we have ladies from all professions, all walks of life, doctors, NGOs, teachers. So they through their contacts we come to know about. So for example, this Spandana that Manasa Specially also challenged children. There Sadhana Kini is a social worker. So through her we come to know about it. Then doctors, about the patients, if it is patients. Right. Then NGO madam Dr. Vani is there. She's also her children are also NGO. So we come to know through these so many people, through the contacts who are already there in the club. They are not just housewives. Right. They are from all walks of businessmen. Right. See this which I got this year, the Hanuman Garage. The lady called Vaishali. She is from the Lioness Club. Okay. So through her contact, I was able to find out that there's a school like this which is in need of that. So we contact with people who are already in touch with so many such needy organizations, and also who know about these needy people requirements. That's how we come to know about this. Anything about your experience, madam? ಇಷ್ಟೋ ತನಕ ನೀವು ಮಾಡಿರುವಂಥ ಚಾರಿಟಿ ಬಗ್ಗೆ, ಯಾವ ರೀತಿ ಚಾರಿಟಿಗಳನ್ನು ನೀವು ಮಾಡ್ಲಿಕ್ಕೆ ಇಷ್ಟಪಡ್ತೀರಿ, ಅದೇ ರೀತಿ ಈ ಚಾರಿಟಿ ಬಂದಾಗ ಯಾವ ರೀತಿ ಅವರನ್ನು ಸಿಲೆಕ್ಟ್ ಮಾಡ್ತೀರಿ ಅಂತ? ಅದೇ ಅವ್ರು ಹೇಳಿದಾಗೆ ನಮಗೆ ತುಂಬಾ ಸೋರ್ಸಸ್ ಇಂದ ಗೊತ್ತಾಗುತ್ತೆ ಎಲ್ಲಿ ನೀಡ್ ಉಂಟು ಅಂತ. ಹಾಗೆ ಮಾಡ್ತೇವೆ. ನಮ್ಮ ಮೆಂಬರ್ ಒಬ್ಬರು ರೀಸೆಂಟ್ಲಿ ಸ್ವಾತಿ ಶಾಂತ ಇದ್ದಾರೆ, ಡಾಕ್ಟರ್ ಸ್ವಾತಿ ಶಾಂತ. ಅವ್ರಿಗೊಂದು ಸ್ಕೂಲಲ್ಲಿ ಕಪ್ ಕೇಕ್ ಕೊಡ್ಬೇಕಂತ ಅನ್ಸಿತ್ತು, ಅಂದ್ರೆ ಟು ಸೆಲೆಬ್ರೇಟ್ ಚಿಲ್ಡ್ರನ್ಸ್ ಡೇ. ಅವರು ಕಪ್ ಕೇಕ್ ಕೊಡ್ತೇನೆ ಅಂತ ಹೇಳಿದಾಗ ನಾವು ಅವ್ರ ಜೊತೆ ಒಂದು ಕಪ್ ಕೇಕ್ ಮಾತ್ರ ಬೇಡ, ನಾವು ಸಮೋಸ ಕೊಡ್ತೀವಿ ಅಂತ ಹೇಳಿದೆ. ಸೊ ಬೋತ್ ಆಫ್ ಅಸ್ ಜಾಯಿನ್ ಟುಗೆದರ್, ವಿ ವೆಂಟ್ ಟು ದ ಸ್ಕೂಲ್, ವಿ ಸ್ಪೆಂಡ್ ಸಮ್ ಟೈಮ್ ವಿತ್ ದ ಚಿಲ್ಡ್ರನ್. ಅಲ್ಲಿ ನಾವು ಸ್ವಲ್ಪ ಅಂದರೆ ನಮಗೆ ತುಂಬ ಖುಷಿ ಆಯ್ತು ಅದು, ಬಿಕಾಸ್ ವಿ ವರ್ ಏಬಲ್ ಟು ಸಾರ್ಟ್ ಆಫ್ ಆ್ಯಕ್ಚುಲಿ ಸ್ಪೆಂಡ್ ಟೈಮ್ ವಿತ್ ದ ಚಿಲ್ಡ್ರನ್.
ಚಿಲ್ಡ್ರನ್. ಮತ್ತೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಮಾಡ್ತಾ ಅದೊಂದು ಸ್ಯಾಟಿಸ್ಫ್ಯಾಕ್ಷನು. ಮತ್ತೆ ಅದೇ ದಿನ ಇಟ್ ವಾಸ್ ವರ್ಲ್ಡ್ ಡಿಸಬಿಲಿಟಿ ಡೇ. ಸ್ಪಂದನ ಸ್ಪೆಷಲ್ ರಿಹಾಬಿಲಿಟೇಷನ್ ಸೆಂಟ್ರಲ್ಲಿ we gave them snacks and we distributed same cupcakes and all these things to them also. ಆ ಥರ even if it is in a small way, there are a lot of things that give us a lot of satisfaction when we do such things. ತುಂಬ ಖುಷಿ ಬರುತ್ತೆ. ದೊಡ್ಡದಂದ್ರೆ ಅವ್ರು ಹೇಳಿದ್ರಲ್ವ, ಈಗ ಇನ್ಸುಲಿನ್ ಎಲ್ಲ ಕೊಡ್ತಾ ಇದ್ದೇವೆ. ನಾಳೆ tomorrow is annual day actually. So tomorrow we are calling the beneficiaries and giving them all the books and the insulin and all that, the checks. ಹೌದು, ನಾಳೆ ಕೊಡ್ತಾ ಇದ್ದೇವೆ. ಸೊ ಇಷ್ಟೋ ತನಕ ಮಣಿಪಾಲ್ ಮಹಿಳಾ ಸಮಾಜ್ 1962 ಅಂತ ಹೇಳಿದ್ರೆ ಸಾಧಾರಣ 56 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದೆ. 56 ವರ್ಷಗಳಲ್ಲಿ ಹಲವಾರು ಅಧ್ಯಕ್ಷರು ಇದ್ದಾರೆ, ಹಲವಾರು ಜನರೆಲ್ಲ ಕೆಲಸ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡಬೇಕು ನಿಮ್ಮೊಂದಿಗೆ. ಅದಕ್ಕಿಂತ ಮುನ್ನ ಒಂದು ಚಿಕ್ಕ ವಿರಾಮವನ್ನು ತಗೊಳ್ಳೋಣ. ಎಸ್ ವೀಕ್ಷಕರೇ, ಕ್ಲಬ್ ಆಫ್ ದ ವೀಕ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಬ್ರೇಕಿಗೆ ಹೋಗೋಕ್ಕಿಂತ ಮುನ್ನ ಮಾತಾಡ್ತಾ ಇದ್ವಿ ಮಣಿಪಾಲ್ ಮಹಿಳಾ ಸಮಾಜದೊಂದಿಗೆ. ಮಣಿಪಾಲ್ ಮಹಿಳಾ ಸಮಾಜ್ 1962ರಲ್ಲಿ ಪ್ರಾರಂಭ ಆಗಿ ಹಲವಾರು ವರ್ಷಗಳಿಂದ, ಅಂದರೆ 56 ವರ್ಷಗಳಿಂದ ಮಣಿಪಾಲ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅತ್ಯುತ್ತಮ ಕೆಲಸವನ್ನು ಮಾಡ್ತಾ ಬಂದಿದೆ. ಮಹಿಳೆಯರ ಜಾಗೃತಿಗಾಗಲಿ, ಮಹಿಳೆಯರಿಗೋಸ್ಕರ, ಅದೇ ರೀತಿ ಮಹಿಳೆಯರ ಟ್ಯಾಲೆಂಟ್ಗಳನ್ನು ಪ್ರದರ್ಶಿಸುವಂಥ ಒಂದು ವೇದಿಕೆಯೂ ಆಗಿದೆ. ಅದೇ ರೀತಿ ಚಾರಿಟಿ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಶಾಲೆಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ಈ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅದರ ಅಧ್ಯಕ್ಷರಾದಂಥ ಲಕ್ಷ್ಮೀ ಮೇಡಮ್ ಹತ್ರ, ಅದೇ ರೀತಿ ಲತಾ ಮೇಡಮ್ ಹತ್ರ. ನಾವು ಕೇಳಬೇಕು ಮೇಡಮ್, ಫಸ್ಟ್ ಲಕ್ಷ್ಮೀ ಮೇಡಮ್ ಹತ್ರ ಕೇಳೋಣ. ನೀವು ಇತ್ತೀಚೆಗೆ ಬೇರೆ ಬೇರೆ ಶಾಲೆಗಳಲ್ಲಿ ವಾಟರ್ ಟ್ಯಾಂಕನ್ನು ಕೊಟ್ಟಿದ್ದೀರಿ. ಅದೇ ರೀತಿ ಜುವೆನೈಲ್ ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ಇನ್ಸುಲಿನಿಗೋಸ್ಕರ ಒಂದು ಫ್ರಿಜ್ಜನ್ನು ಕೊಟ್ಟಿದ್ದೀರಿ. ಈಗ ಮುಂದಿನ ಕಾರ್ಯಕ್ರಮ ಅಂದರೆ ಪ್ರಾಯಶಃ ಇನ್ನು ಒಂದು ದಿನ, ನಾಳೆಯಿಂದ ಹೊಸ ಅಧ್ಯಕ್ಷರು ಬರ್ತಾರೆ ಅಂತ ಕೇಳಿದ್ದೀನಿ. ಈಗ ನಾಳೆ ನೀವು ಹೊಸ ಅಧ್ಯಕ್ಷರಿಗೆ ಬಿಟ್ಟು ಕೊಡುವಾಗ ಮುಂದಿನ ಕಾರ್ಯಕ್ರಮ ಯಾವ ರೀತಿ ಇರಬೇಕು? ವಾಟ್ ಶುಡ್ ಬಿ ದ ನೆಕ್ಸ್ಟ್ ಪ್ರೋಗ್ರಾಮ್ ಅಕಾರ್ಡಿಂಗ್ ಟು ಯು? See, we take our inspiration from our old seniors. So whatever they have done, we try to improvise every year. Right. So and we do try to do whatever, whether it's charity, whether interaction or inviting people. We always see whatever was lacking in those years, we should make up with this, and we come out with the better. We try to go for always for the betterment. So this is what. So whatever we have done this year, we would like our predecessors to see it and again improvise whatever we have not done. Right. That's what. Whatever we could not do. Whatever we could not ಸರೋಜಾ do. ಮೇಡಮ್ ಹೇಳ್ತಾ ಇದ್ದಾರೆ, ತಾವು ಹಲವಾರು ವರ್ಷಗಳಿಂದ ಈ ಕ್ಲಬ್ ಅಲ್ಲಿ ಇದ್ದೀರಿ. ಮೋಸ್ಟ್ಲಿ ಇದ್ರ 3 ಜನರಲ್ಲಿ ಸೀನಿಯರ್ ಮೋಸ್ಟ್ ಮೆಂಬರ್ ನೀವೇ. ನಿಮ್ಮ ಅಭಿಪ್ರಾಯ ಏನು? ಪ್ರತಿ ವರ್ಷಕ್ಕಿಂತ ವರ್ಷ ಈ ಕ್ಲಬ್ ಯಾವ ರೀತಿ ಬೆಳಿಬೇಕು ಅಂತ ನಿಮ್ಮ ಆಸೆ? ಅಲ್ಲ, ಚಾರಿಟಿ ಬಗ್ಗೆ ಖಂಡಿತ ಬೆಳಿಬೇಕು. ಬಿಕಾಸ್ ಫನ್ ಅಂಡ್ ಇಂಟರಾಕ್ಷನ್ ಹೇಗೂ ಹೆಂಗಸರು ಒಟ್ಟಾದಾಗ ಆಗ್ತದೆ. ಅದ್ರ ಮೋರ್ ಇಂಪಾರ್ಟೆಂಟ್ ಶುಡ್ ಬಿ ಗಿವನ್ ಆನ್ ಚಾರಿಟಿ. ಮತ್ತೆ ಇನ್ನೊಂದು ನನಗೆ ಹೇಳಬೇಕು, ನಮ್ಮ ಗೋಲ್ಡನ್ ಜೂಬ್ಲಿ ಬಗ್ಗೆ. 1962 ಅಲ್ಲಿ ಸ್ಟಾರ್ಟ್ ಆಯ್ತಲ್ಲ, 2012 ಅಲ್ಲಿ ವಿ ಕಂಪ್ಲೀಟೆಡ್ 50 years. 50 years ನಲ್ಲಿ ವಿ ಹ್ಯಾಡ್ ಎ ವೆರಿ ಗುಡ್ ಗೋಲ್ಡನ್ ಜೂಬ್ಲಿ ಪ್ರಾಜೆಕ್ಟ್. ಅದು ಹೇಗಂದ್ರೆ ವಿ ಕಲೆಕ್ಟೆಡ್ ಮನಿ ಫ್ರಮ್ ದ ಮೆಂಬರ್ಸ್, like how much they can. We kept it as a minimum of so much. And we collected nearly 2 lakhs. And we joined Mahe. Joined Mahe, and along with Mahe we made a very big deposit. And we have this thing, certificate. Like Mahe also put in the same amount. And that deposit, with that deposit every year we are honoring 2 Anganwadi teachers and 2 deserving nurses. Who are excellent in their profession. So this goes on April 30th. That is the Founders Day for Mahe.
Yes. So I feel it's always a notion that we never recognize nurses for Yeah, their yeah, contribution. yeah. We hardly recognize yes. Anganwadi Anganwadi teachers for teachers. their Yeah, yes. Who do a contribution. lot So of it's a hard good work. thing which Mahila With Samaj this, is doing. yeah, right? this is Okay. That's So, what it is called as Golden Jubilee Project of Manipal Mahila Manipal. Samaj. Yes. Wow. ಮಣಿಪಾಲ್ ಮಹಿಳಾ ಸಮಾಜನ ಗೋಲ್ಡನ್ ಜುಬ್ಲಿ ಪ್ರಾಜೆಕ್ಟ್ ಆಗಿ ಅಂಗನವಾಡಿ ಟೀಚರ್ಸ್ಗಳಿಗೆ ಅದೇ ರೀತಿ ನರ್ಸಸ್ಗಳಿಗೆ ಪ್ರತಿ ವರ್ಷ ರೆಕಗ್ನೈಸ್ ಮಾಡುವಂಥ ಕೆಲಸ ಈ ಒಂದು ಕ್ಲಬ್ ಮಾಡ್ತಾ ಬಂದಿದೆ. ಈಗ ದಿಸ್ ಇಸ್ ಜಸ್ಟ್ ಫಾರ್ ಫನ್. ಇನ್ ದ ಬಿಗಿನಿಂಗ್ ಐ ಹ್ಯಾಡ್ ಗಿವನ್ ಯು ಅ ಕ್ವಶನೇರ್. ಆನ್ ದ ಬೇಸಿಸ್ ಆಫ್ ದ ಕ್ವಶನೇರ್ ಐ ಹ್ಯಾಡ್ ಆಸ್ಕ್ಡ್ ಯು ಕಪಲ್ ಆಫ್ ಕ್ವಶನ್ಸ್. ಈ ಕ್ವಶನೇರ್ ಯಾಕೆ ಅಂತ ಕೇಳಿದ್ರೆ, ಒಂದು ಕ್ಲಬ್ ಅಂತ ಹೇಳಿದಾಗ ಒಂದು ಫ್ಯಾಮಿಲಿ ಇದ್ದಾಗೆ. ಈ ಫ್ಯಾಮಿಲಿ ಒಳಗಿರುವಂತ ಮೆಂಬರ್ಸ್ಗಳಿಗೆ ಅವರವರ ಬಗ್ಗೆ ಎಷ್ಟು ಗೊತ್ತಿದೆ ಅನ್ನೋಂಥ ಒಂದು ನೋಡ್ಲಿಕ್ಕೋಸ್ಕರ ಒಂದು ಕ್ವಶನೇರ್ ಅನ್ನ ಕೊಟ್ಟಿರ್ತೇವೆ. ಸೊ ಆ ಕ್ವಶನೇರ್ ಅಲ್ಲಿ ಮೊದಲನೇ ಪ್ರಶ್ನೆಯಾಗಿ ಯಾರು ನಿಮ್ಮ ಕ್ಲಬ್ಬಿನ ಮೆಂಬರ್ ಆಗ್ಬಹುದು ಅಂತ ಕೇಳಿದ್ವಿ. ಅದಕ್ಕೆ 3 ಜನ ಒಂದೇ ರೀತಿ ಉತ್ತರವನ್ನ ಕೊಟ್ಟಿದ್ದೀರಿ. ಯಾರು ಒಂದು ಮಹಿಳೆ ಇಂಟ್ರೆಸ್ಟ್ ಇರೋರು, ಅವರ ಟ್ಯಾಲೆಂಟ್ ಅನ್ನ ಪ್ರದರ್ಶಿಸಲಿಕ್ಕೆ ಇಷ್ಟಪಡುವವರು ನಿಮ್ಮಲ್ಲಿ ಮೆಂಬರ್ ಆಗ್ಬಹುದು ಅಂತ ಹೇಳಿದಿರಿ. ಇದನ್ನ ಯಾಕೆ ಹೇಳ್ತೀವಿ ಅಂದ್ರೆ, ಹಲವಾರು ವೀಕ್ಷಕರು ನಮ್ದು ಈ ಒಂದು ಎಪಿಸೋಡ್ ಅನ್ನ ನೋಡ್ತಾ ಇರೋರು ಎಲ್ಲಾದ್ರೂ ಅವರಿಗೂ ಈ ನಿಮ್ಮ ಕ್ಲಬ್ಬಿನ ಮೆಂಬರ್ ಆಗ್ಬೇಕು ಅಂತ ಇಷ್ಟ ಇದ್ರೆ ಅವ್ರು ನಿಮ್ಮ ಹತ್ರ ಬರ್ಬೋದು ಅನ್ನೋಕ್ಕೋಸ್ಕರ ಈ ಪ್ರಶ್ನೆಯನ್ನ ಕೇಳಿದ್ದು. ಖಂಡಿತ ಬರ್ಬೋದು. ಅದೇ ರೀತಿ ನಾವು 2ನೇ ಪ್ರಶ್ನೆ ಕೇಳಿದ್ವಿ, ಎಷ್ಟು ಮೆಂಬರ್ಸ್ ಇದ್ದಾರೆ, ಎಷ್ಟು ಮೆಂಬರ್ಗಳು ನಿಮ್ಮ ಕ್ಲಬ್ ಅಲ್ಲಿ ಇದ್ದಾರೆ ಅಂತ ಕೇಳಿದ್ವಿ. ಇದೊಂದು ಸ್ವಲ್ಪ ಕ್ರೂಷಿಯಲ್ ಕ್ವಶನ್. ಯಾಕಂತ ಕೇಳಿದ್ರೆ, ಯಾವುದೇ ಕ್ಲಬ್ ಅಲ್ಲಿ ಇಷ್ಟೋದಂಗ ನಾವು ಎಷ್ಟು ಮೆಂಬರ್ ಅಂತ ಕೇಳಿದ್ರೆ 3 ಜನರಿಗೆ ಒಂದೇ ಉತ್ತರ ಗೊತ್ತಿರಲ್ಲ. ಯಾಕೆ ಅಂತ ಹೇಳಿದ್ರೆ, ಹಲವಾರು ಮೆಂಬರ್ಗಳು ಹಲವಾರು ಸಮಯದಲ್ಲಿ ಇರಲ್ಲ. ಮತ್ತೆ ಯಾವಾಗ್ಲೂ ಒಂದು ಕ್ಲಬ್ 120 ಮೆಂಬರ್ಸ್ ಅಂತ ಹೇಳಿ ಒಬ್ರು ಬರ್ದಿದ್ದಾರೆ, ಇನ್ನೊಬ್ರು 130 ಮೆಂಬರ್ಸ್ ಅಂತ ಬರ್ದಿದ್ದಾರೆ, ಇನ್ನೊಬ್ರು 122 ಮೆಂಬರ್ಸ್ ಅಂತ ಬರ್ದಿದ್ದಾರೆ. ಐ ಥಿಂಕ್ 122 ಬರ್ದವ್ರು ಸ್ವಲ್ಪ ಪ್ರಿಸೈಸ್ ಆಗಿ ಪ್ರಿಸೈಸ್ ಆಗಿದೆ. ಅಂದ್ರೆ ರೀಸೆಂಟ್ಲಿ ಇಬ್ರು ಜಾಯ್ನ್ ಆದ್ರು, ಅದು ನನ್ಗೆ ಮಾತ್ರ ಗೊತ್ತಿದೆ. ಆದ್ರಿಂದ ಅದರ್ ಟು ಆರ್ ನಾಟ್ ಈ ವಿಷಯದಲ್ಲಿ ಅವ್ರು ಜಾಸ್ತಿ ಅಂದ್ರೆ ಸೊ 122 ಮೆಂಬರ್ಸ್ ಇನ ನಿಮ್ಮ ಕ್ಲಬ್ ಆಗಿದೆ. ಆ ಮೆಂಬರ್ಸ್ ಇನ ಕ್ಲಬ್ಗೆ ಒಂದು ಮೀಟಿಂಗ್ ಅಂತ ಹೇಳಿದಾಗ ಅಥವಾ ನೀವು ಪ್ರತಿ ಬಾರಿ ಸೇರಿದಾಗ ಸಾಧಾರಣ ಎಷ್ಟು ಜನ ಬರ್ತಾರೆ? Around 50 people come. 50 ಜನ ಬರ್ತಾರೆ. ಅಂದ್ರೆ ಸಾಧಾರಣ 50% ಅಟೆಂಡೆನ್ಸ್. Normal meeting. Normal meeting meeting 50. 50. Women's Day, Founders Day ಎಲ್ಲ ಆಗುವಾಗ it exceeds 100. Right. ಸೊ 50% ಅಟೆಂಡೆನ್ಸ್ ಇವ್ರ ಕ್ಲಬ್ ಅಲ್ಲಿ ಯಾವಾಗ್ಲೂ ಇರುತ್ತೆ ಅಂತ ಹೇಳಿ ಅಂದ್ರೆ ಹಂಚ್ಕೊಳ್ಳೋಣ. ನಾವು 15 ದಿನಕ್ಕೊಂದ್ಸಲ ಮೀಟ್ ಆಗ್ತೀವಿ ಸರ್. ಇನ್ನೊಂದು ಪ್ರಶ್ನೆ ನಾನು ಕೇಳಿದೆ, ನಿಮ್ಮ ಕ್ಲಬ್ಬಿನ ಸೀನಿಯರ್ ಮೋಸ್ಟ್ ಮೆಂಬರ್ ಯಾರು ಅಂತ ಹೇಳಿ. ನನ್ನ ಪ್ರಕಾರ 3 ಜನ ಒಂದೇ ಉತ್ತರವನ್ನು ಕೊಟ್ಟಿದ್ದೀರಿ. ಅದರಲ್ಲಿ ಮಿಸಸ್ ಸುಮಲಿನಿ ಶೆಟ್ಟಿ ಅಂತೇಳಿ ನೀವು ಉತ್ತರವನ್ನು ಕೊಟ್ಟಿದ್ದೀರಿ. ಅಂತ ಹೇಳಿದ್ರೆ ಖಂಡಿತವಾಗಿ ಅವರೊಂದು ಸೀನಿಯರ್ ಮೋಸ್ಟ್ ಮೆಂಬರ್ ಆಗಿದ್ದಾರೆ. ಅದೇ ರೀತಿ ಎಲ್ಲರೊಟ್ಟಿಗೆ ಇಂಟ್ರಾಕ್ಷನ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ತಿಳಿದಿದ್ದೀನಿ. 4ನೇ ಕ್ವಶನ್ ನಾನು ಕೇಳಿರುವಂತದ್ದು, ಅತಿ ಕಿರಿಯ ವ್ಯಕ್ತಿ, ಅತಿ ಕಿರಿಯ ಮೆಂಬರ್ ಯಾರು ಅಂತ ಹೇಳಿ ಬೈ ಏಜ್. ನೀವು ಅದಕ್ಕೆ ಲಕ್ಷ್ಮಿ ಮೇಡಮ್ ಭೂಮಿಕಾ ಅಂತ ಬರ್ದಿದ್ದಾರೆ. ಅದೇ ರೀತಿ ಲತಾ ಮೇಡಮ್ ತೃಪ್ತಿ ನಾಯಕ್ ಅಂಡ್ ಭೂಮಿಕಾ ಅಂತ ಇಬ್ಬರ ಹೆಸರು ಬರ್ದಿದ್ದೀರಿ. ಅದೇ ರೀತಿ ಸರೋಜಾ ಮೇಡಮ್ ಭೂಮಿಕಾ ಅಂತ ಬರ್ದಿದ್ದೀರಿ. 3 ಜನರಿಗೂ ಹಾಗಿದ್ರೆ ಕಿರಿಯ ವ್ಯಕ್ತಿ ಯಾರು ಇತ್ತೀಚೆಗೆ ಅವರ ಮಕ್ಕಳು ಸಣ್ಣ ಸಣ್ಣವರಿದ್ದಾರೆ, ಹಾಗೆ ಎಸ್. ನಿಮ್ಮ ಈ ಇಷ್ಟು ವರ್ಷದ ಈ ಕ್ಲಬ್ಬಿನ ಎಕ್ಸ್ಪೀರಿಯನ್ಸ್ ಅಲ್ಲಿ ಅತಿ ಇಷ್ಟಪಟ್ಟಿರುವಂತ ಯಾವ ಒಂದು ಕಾರ್ಯಕ್ರಮ ಅಂತ ನಾವು ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಅದಕ್ಕೆ ಲಕ್ಷ್ಮಿ ಮೇಡಮ್ ಗೋಲು ಪ್ರೋಗ್ರಾಮ್ ಅಂತ ಹಾಕಿದ್ರು, ಪ್ರೋಗ್ರಾಮ್ ಅಂತ ಹಾಕಿದ್ರು. ಅರ್ಥ ನವರಾತ್ರಿ ಕಾರ್ಯಕ್ರಮ ಅಂತ ಹೇಳಿ. ಅದೇ ರೀತಿ ಲತಾ ಮೇಡಮ್ ನವರಾತ್ರಿ ಸೆಲೆಬ್ರೇಷನ್ ಅಂತ ಹಾಕಿದ್ರು. ಚೆನ್ನಾಗಿತ್ತು. ಸರೋಜಾ ಮೇಡಮ್ ಹಾಕಿದ್ರು ದಿವಾಲಿ ಸೇಲ್, ಅದೇ ರೀತಿ ಫುಡ್ ಫೆಸ್ಟ್ ಅಂತ ಹಾಕಿದ್ರು. ಅದರಿಂದ ಈ 2 ಕಾರ್ಯಕ್ರಮಗಳು ಪ್ರಾಯಶಃ ಅತಿ ಉತ್ತಮ ಕಾರ್ಯಕ್ರಮಗಳು ಅವ್ರು ಮಾಡ್ತಾ ಇರುವಂತದ್ದು. ಆ ಕಾರ್ಯಕ್ರಮಕ್ಕೆ ಆದಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ತಿಳಿದಿದ್ದೀನಿ. ಇದೇ ರೀತಿ ಈ ಕಾರ್ಯಕ್ರಮಗಳು ಮುಂದುವರಿಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಈಗ ನಿಮ್ಮಲ್ಲಿ ಕೇಳಬೇಕು, ನಿಮ್ಮ ಪ್ರಕಾರ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತ ಸಮಸ್ಯೆಗಳಿಗೆ ನಿಮ್ಮ ಕ್ಲಬ್ ಇಂದ ಯಾವ ರೀತಿಯ ಕಾರ್ಯಕ್ರಮಗಳನ್ನ ನೀವು ಮುಂದಿನ ದಿನಗಳಲ್ಲಿ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಫಸ್ಟ್ ಅದು ಗೊತ್ತಾಗಬೇಕು, ವಾಟ್ ಆರ್ ದ ಪ್ರಾಬ್ಲಮ್ಸ್. ಐಡೆಂಟಿಫಿಕೇಶನ್ ಮಾಡಿದ್ರೆ ಮತ್ತೆ ವಿ ಕ್ಯಾನ್ ಮೇಕ್ ಅನ್ ಅಟೆಂಪ್ಟ್. ಆಕ್ಚುಲಿ ನಮ್ಮ ಒಬ್ಬರು ಮೆಂಬರ್ ಇದ್ದಾರೆ, ಸರಿತಾ ಸಂತೋಷ್ ಅಂತ. ಶಿ ಇಸ್ ಅ ಲಯನಸ್ ಅಂಡ್ ಶಿ ಇಸ್ ಅ ವೆರಿ ಆಕ್ಟಿವ್ ಮೆಂಬರ್. ವಿ ಆರ್ ಪ್ರೌಡ್ ಆಫ್ ಹ್ಯಾವಿಂಗ್ ಸಚ್ ಅ ಮೆಂಬರ್ ಇನ್ ದ ಕ್ಲಬ್. ಅವರೀಗ ರೀಸೆಂಟ್ಲಿ ಒಂದು ಗವರ್ಮೆಂಟ್ ಶಾಲೆಯಲ್ಲಿ ಮಕ್ಕಳಿಗೆ ಲೀಡರ್ಶಿಪ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಈಗ ನಾನು ಈ ವರ್ಷ ಸ್ವಲ್ಪ ಬಿಸಿ ಇದ್ದೇನೆ ಆಸ್ ಅ ಸೆಕ್ರೆಟರಿ. ದರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಡು. ಈಗ ಇದು ಫುಡ್ ಫೆಸ್ಟ್ ಅಂತ ತುಂಬಾ ಬಿಸಿ ಇದೆ. ಇಲ್ಲದ್ರೆ ಐ ವುಡ್ ಲೈಕ್ ಟು ಗೋ ಅಂಡ್ ಜಾಯ್ನ್ ಟು ಟೀಚ್ ದ ಸ್ಟೂಡೆಂಟ್ಸ್ ಲೀಡರ್ಶಿಪ್ ಸ್ಕಿಲ್ಸ್ ಅಲ್ಲಿ. ಅವರದೊಂದು ಮಾಡ್ಯೂಲ್ ಮಾಡಿದ್ದಾರೆ ಅಂಡ್ ಕ್ವೈಟ್ ಎ ಫ್ಯೂ ಶಿ ಇಸ್ ಐಡೆಂಟಿಫೈಡ್ ಎ ಫ್ಯೂ ಪೀಪಲ್ ಅಂಡ್
and it's already happening in government schools. in government schools. Right. So ಈ ತರ ಇನ್ನು ಮುಂದೆ ಸಹ ನಾವು when we have more members, or when there are members who want to do better things like this, Right. and when we identify such such areas, Right. we will definitely want to do better for the society, Right. especially Udupi district ಅಲ್ಲಿ, especially ದಕ್ಷಿಣ ಕನ್ನಡದಲ್ಲಿ. ರೈಟ್, ಗ್ರೇಟ್. ವೀಕ್ಷಕರೇ, ನಮಗೆಲ್ಲ ಗೊತ್ತಿರೋ ಹಾಗೆ ಈ ಕ್ಲಬ್ ಆಫ್ ದ ವೀಕ್ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಉದ್ದೇಶ ಇದೆ. ಆ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಾವು ಕರೆದಿರುವಂಥ ಎಲ್ಲ NGOsಗಳು ಈ ಫೇಸ್ಬುಕ್ಕಲ್ಲಿರುವಂಥ ಕ್ಲಬ್ ಆಫ್ ದ ವೀಕ್ ಅನ್ನೋವಂಥ ಒಂದು ಪೇಜಿಗೆ ಹೋಗಿ ಅವರವರು ಮಾಡ್ತಾ ಇರುವಂಥ ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡಿದ್ದಲ್ಲಿ ಅದನ್ನು ಜನರ ಮುಂದೆ ತೋರಿಸುವಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಅದೇ ರೀತಿ ಎಲ್ಲ NGOsಗಳನ್ನು ಈ ಪೇಜಲ್ಲಿ ತಂದಾಗ ಏನಾದರೂ ಸಮಸ್ಯೆಗಳು ಯಾರಿಗಾದರೂ ಕಂಡಲ್ಲಿ ಅದನ್ನು ನಾವು ಅಪ್ಲೋಡ್ ಮಾಡಿದಾಗ ಅದಕ್ಕೆ ಬೇಕಾಗಿರುವಂಥ ಹೆಲ್ಪನ್ನು ಬೇರೆ ಬೇರೆ NGOsಗಳು ಕೊಟ್ಟು ಅವರಿಗೆ ಡೈರೆಕ್ಟಾಗಿ ಹೆಲ್ಪ್ ಮಾಡುವಂಥ ಕೆಲಸವನ್ನು ಮಾಡ್ಬೋದು ಅನ್ನುವಂಥ ಉದ್ದೇಶದಿಂದ ನಾವೆಲ್ಲ NGOsಗಳನ್ನು ಒಂದು ಸಿಂಗಲ್ ಪ್ಲಾಟ್ಫಾರ್ಮಿಗೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೆ ಕೆಲಸ. ಸೊ ಮುಂದಿನ ದಿನಗಳಲ್ಲಿ ನಾವು ಕ್ಲಬ್ ಆಫ್ ದ ಇಯರ್ ಅಂತ ಒಂದು ರೆಕಗ್ನಿಷನ್ ಅನ್ನ ಕೊಡ್ತೀವಿ. ಅದಕ್ಕೋಸ್ಕರ ಈ ಒಂದು ಟ್ರಯಲ್ ಆಗಿ ಕ್ಲಬ್ ಆಫ್ ದ ವೀಕ್ ಹಲವಾರು NGOsಗಳನ್ನ ರೆಕಗ್ನೈಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ನೀವು ಕ್ಲಬ್ ಆಫ್ ದ ಇಯರ್ ಅನ್ನು ಪಡಿಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಕ್ಲಬ್ ಆಫ್ ದ ವೀಕ್ ಅನ್ನ ಕೊಡ್ಲಿಕ್ಕೋಸ್ಕರ ನಿಮ್ಮ ಮುಂದೆ ನಾವು ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವಾರದ ಸ್ಪಂದನ ಕ್ಲಬ್ ಆಫ್ ದ ವೀಕ್ ಎಂಬಂತ ಅವಾರ್ಡ್ ಅನ್ನ ಮಣಿಪಾಲ್ ಮಹಿಳಾ ಸಮಾಜಕ್ಕೆ ಈ ಮೂಲಕ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅದರ ಅಧ್ಯಕ್ಷರಾದಂಥ ಲಕ್ಷ್ಮಿ ಮೇಡಮ್ ಅವರು ಈ ಒಂದು ಸರ್ಟಿಫಿಕೇಟ್ ಅನ್ನ ತಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸೆಕ್ರೆಟರಿ ಅವರು ಬರ್ಬೋದು. ಅದೇ ರೀತಿ ಈ ಕ್ಲಬ್ಬಿನ ಹಿರಿಯರಾದಂಥ ಸರೋಜಾ ಮೇಡಮ್ ಈ ಒಂದು ಸರ್ಟಿಫಿಕೇಟ್ ಅನ್ನ ತಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ವಾರದ ಕ್ಲಬ್ ಆಫ್ ದ ವೀಕ್ ಅನ್ನ ಪಡೆದಿದ್ದೀರಿ. ತಮಗೇನು ಅನ್ಸುತ್ತೆ, ಮತ್ತೆ ಸ್ಪಂದನ ವಾಹಿನಿ ಈ ರೀತಿಯ ಕಾರ್ಯಕ್ರಮಗಳನ್ನು ಮುಂದೆ ಯಾವ ರೀತಿ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ? ವಾಟ್ ಶುಡ್ ವಿ ಡೂ ನೆಕ್ಸ್ಟ್ ಅಂತೇಳಿ ನಿಮ್ಮ ಬಾಯಿಂದ ಕೇಳಬೇಕಾಗಿದೆ. Talk about our wonderful club, Manipal Mahila Samaj, and that's what every year we have new programs. The president, they try to compete. No, they say they want to come out with still nice programs. So whenever we have any special programs, we would like the Spandana TV to highlight and to highlight it, or to telecast to the public so that programs. Public would know about it. And ಶೋಲಿ ಸರೋಜಾ ಮೇಡಮ್, ಕೊನೆಯದಾಗಿ ಸ್ಪಂದನ ಟಿವಿ ಇದೊಂದು ಕ್ಲಬ್ ಆಫ್ ದ ವೀಕ್ ಅಂತ ಕಾರ್ಯಕ್ರಮ ಮಾಡ್ತಾ ಇದೆ. ಮುಂದೆ ನಾವು ಏನು ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ ಇದೆ? ಇವರು ಹೇಳಿದಾಗೆ ನಮ್ಮದು ಆಕ್ಟಿವಿಟೀಸ್ ಆಗ್ತಾ ಇರ್ತದೆ, ತುಂಬ ನಾವು ಮಾಡ್ತೇವೆ. ಮಾಡಿದಾಗ ಎಲ್ಲ ಸ್ಪಂದನ ಬಂದು ಒಂಚೂರೊಂದು ಟೆಲಿಕಾಸ್ಟ್ ಮಾಡಿದ್ರೆ ಪಬ್ಲಿಕ್ಕಿಗೆ ಗೊತ್ತಾಗ್ತದೆ. ಸೊ ಮೋರ್ ಆ್ಯಂಡ್ ಮೋರ್ ಲೇಡೀಸ್ ಕ್ಯಾನ್ ಜಾಯಿನ್ ಅಸ್ ಆ್ಯಂಡ್ ದೇ ಕ್ಯಾನ್ ಜಾಯಿನ್ ಅಸ್ ವಿತ್ ಆಲ್ ದೀಸ್ ಆಕ್ಟಿವಿಟೀಸ್. ಈಗ ಏನಂದರೆ ನಾವು ಮಕ್ಕಳಿಗೆ ಏನಾದರೂ ಒಳ್ಳೆ ಕೆಲಸ ಮಾಡುವಾಗ ಮೋಟಿವೇಟ್ ಮಾಡಬೇಕು. ಅಂದರೆ ನಾವು ಒಳ್ಳೆ ಮಾತುಗಳನ್ನು ಆಡಬೇಕು, ಆ್ಯಂಡ್ ವಿ ಹ್ಯಾವ್ ಟು ಪ್ರೈಸ್ ದೆಮ್. ಆಗ ಅವರಿಗೆ ಖುಷಿ ಆಗ್ತದಲ್ಲ, ಇನ್ನೂ ಸಹ ಜಾಸ್ತಿ ಮಾಡಬೇಕು. ಹಾಗೆ ನಮಗೆ ಸಹ ಹಾಗೆ ಒಂದು ಚೂರು ಮೋಟಿವೇಶನ್ ಬೇಕು. ವೆನ್ ಪೀಪಲ್ ಟೆಲ್ ಅಸ್ ದಟ್ ಯು ಆರ್ ಡೂಯಿಂಗ್ ಎ ಗುಡ್ ಜಾಬ್, ಎನಿಬಡಿ ಫಾರ್ ದಟ್ ಮ್ಯಾಟರ್ ವಿಲ್ ಬಿ ಏಬಲ್ ಟು ಡೂ ಎ ಬೆಟರ್ ಜಾಬ್. ಹೌದು, ಖಂಡಿತ. ಸೊ ಪ್ರತಿ ವರ್ಷ ನೀವು ನಮ್ಗೆ ಇದೇ ಥರ ಸಪೋರ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಆಗೋದು ಖಂಡಿತವಾಗಿಯೂ ಆಗುತ್ತೆ. ಬಿಕಾಸ್ ದ ನೆಕ್ಸ್ಟ್ ಟೀಮ್ ಈಸ್ ಆಲ್ಸೋ, ಈಗ ನೆಕ್ಸ್ಟ್ ಟೀಮ್ ಬರುತ್ತೆ ಸಹ ತುಂಬ, ಇಟ್ಸ್ ಅ ವೆರಿ ಪವರ್ಫುಲ್ ಟೀಮ್. ಈಗ ನನಗೆ ಮೊನ್ನೆ ಒಬ್ಬರು ಕಾಂಪ್ಲಿಮೆಂಟ್ ಮಾಡಿದ್ರು, ಬೋತ್ ಆಫ್ ಅಸ್ ಮೇಕ್ ಎ ವೆರಿ ಗುಡ್ ಪೇರ್ ಅಂತ. ಹಾಗೆ ದ ನೆಕ್ಸ್ಟ್ ಪೇರ್ ಈಸ್ ಆಲ್ಸೋ ಗೋಯಿಂಗ್ ಟು ಬಿ ವೆರಿ ಗುಡ್. ಸೊ ವಿ ಎಕ್ಸ್ಪೆಕ್ಟ್ ದೆಮ್ ಆಲ್ಸೋ ಟು ಡೂ ದ ಸೇಮ್ ವರ್ಕ್, ಕಂಟಿನ್ಯೂ ದ ಸೇಮ್ ವರ್ಕ್ ಆ್ಯಂಡ್ ವಿತ್ ಬೆಟರ್ ಜಾಬ್. ಎಕ್ಸಾಕ್ಟ್ಲಿ, ಇಟ್ ವಿಲ್ ಬಿ ಇವನ್ ಮೋರ್ ಗ್ರ್ಯಾಂಡ್. ಎಸ್ ವೀಕ್ಷಕರೇ, ನಾವು ನೋಡ್ತಾ ಇದ್ವಿ ಮಣಿಪಾಲ್ ಮಹಿಳಾ ಸಮಾಜಿನ 3 ಮಹಿಳೆಯರೊಂದಿಗೆ ನಾವು ಮಾತುಕತೆ ಮಾಡ್ತಾ ಇದ್ವಿ. ಅದರ ಅಧ್ಯಕ್ಷರು, ಸೆಕ್ರೆಟರಿ, ಅದೇ ರೀತಿ ಓಲ್ಡೆಸ್ಟ್ ಮೆಂಬರ್ ಒಬ್ರು ನಮ್ಮೊಂದಿಗಿದ್ರು. ಅವರೊಂದಿಗೆ ಮಾತಾಡಿದ್ದೇವೆ. ಮಣಿಪಾಲ್ ಮಹಿಳಾ ಸಮಾಜ್ ಮಣಿಪಾಲ್ ಹಾಗೂ ಆಸ್ಪಾಸಿನ ಎಲ್ಲ ಪ್ರದೇಶಗಳಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಅದೇ ರೀತಿ ಮಹಿಳೆಯರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಅದೇ ರೀತಿ ಸಮಾಜ ಸೇವೆಯನ್ನು ಮಾಡ್ತಾ ಇದೆ. ಬೇರೆ ಬೇರೆ ಶಾಲೆಗಳಿಗೆ ವಾಟರ್ ಟ್ಯಾಂಕ್ ಕೊಡುವ ಮುಖಾಂತರ, ಅದೇ ರೀತಿ ಇನ್ಸುಲಿನ್ ಅನ್ನು ಕೊಡುವ ಮುಖಾಂತರ, ಅದಕ್ಕೆ ಬೇಕಾಗಿರೋ ಫ್ರಿಡ್ಜ್ ಅನ್ನು ಕೊಡುವ ಮುಖಾಂತರ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಈ ಸಮಾಜದಲ್ಲಿ ಒಂದು ಹೆಸರನ್ನು ಪಡೆದಿದೆ. ಈ ರೀತಿಯ ಕ್ಲಬ್ಸ್ ಇನ್ನಷ್ಟು ಬೆಳೆದು ಬರಲಿ. ಅದೇ ರೀತಿ ಇವರ ಕ್ಲಬ್ಬಿಗೆ ಆದಷ್ಟು ಮೆಂಬರ್ಗಳು ಜೋಡಿಸ್ಕೊಳ್ಳಿ ಮತ್ತು ಒಳ್ಳೆ ಕೆಲಸಗಳಿಗೆ, ಕಾರ್ಯಗಳಿಗೆ ಅವರೊತ್ತಿಗೆ ಸೇರಿಕೊಂಡು ಮಣಿಪಾಲ್ ಮಹಿಳಾ ಸಮಾಜಿನ ಹೆಸರು ಇನ್ನಷ್ಟು ಉತ್ತುಂಗಕ್ಕೆ ಏರಿಸಲಿ ಅಂತ ನಾವು ಕೇಳ್ಕೊಳ್ತಾ, ಈ ಒಂದು ಸ್ಪಂದನ ಕ್ಲಬ್ ಆಫ್ ದ ವೀಕ್ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ ಮೇಡಮ್. Thank you.